ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರು ಸುದ್ದಿವಾಹಿನಿ ಚಾನೆಲ್ ಅವರು 1 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ನಮ್ಮ ತುರುವೇಕೆರೆ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ಸರ್ಕಲ್ ಪೊಲೀಸ್ ಕಚೇರಿಯಿಂದ ತುಂಬು ಹೃದಯದ ಆರ್ಥಿಕ ಶುಭಾಶಯಗಳು. ಈ ಚಾನೆಲ್ ಅವರು ಮುಂದಿನ ದಿನಗಳಲ್ಲಿ ಪತ್ರಿಕೋದ್ಯಮದ ಸತ್ಯ, ನಿಷ್ಠೆ ಮತ್ತು ನೇರ ಸುದ್ದಿಗಳನ್ನು ಕೊಡೋ ಮುಖಾಂತರ ಇನ್ನೂ ಹೆಚ್ಚು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಲಿ ಮತ್ತು ಸಾರ್ವಜನಿಕರಿಗೆ ಮನಮುಟ್ಟುವಂತೆ ವಿಚಾರಗಳನ್ನು ಕಲ್ಪಿಸಲಿ ಅಂತ ಹೇಳ್ತಾ, ನಮ್ಮ ಠಾಣಾ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಮ್ಮ ತುಮಕೂರು ಸುದ್ದಿವಾಹಿನಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ.